ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಬಾಳೆಹಣ್ಣಿನ ಗುಲ್ಕ ಮಾಡುವ ಅಂತಿದ್ದೀನಿ. ನನ್ನ ಅಡಿಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ವ ಅವರು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಅಡಿಗೆ ನೋಡೋಣ. ಗುಲ್ಕ ಮಾಡಲಿಕ್ಕೆ 1 ಕಪ್ಪು ತೆಂಗಿನಕಾಯಿ, ಹಾಗೆ 1 ಕಪ್ಪು ಬೆಲ್ಲ, ತುರಿದ ಬೆಲ್ಲ, ಹಾಗೆ 2 ಬಾಳೆಹಣ್ಣು. ನೋಡಿ, ಒಂದು ಸಿಪ್ಪೆ ತೆಗೆದಿದ್ದೇನೆ, ಇದು ಸಿಪ್ಪೆ ತೆಗಿಬೇಕು. ಅದನ್ನು ಸಿಪ್ಪೆ ತೆಗೆದು ನಾವು ಒಟ್ಟಿಗೆ ಹಾಕಬೇಕು. ಹಾಗೆ ನೋಡಿ, ಏಲಕ್ಕಿ ಪೌಡ್ರು ಅಂದರೆ ಒಂದು 10 ಕಾಳು ಏಲಕ್ಕಿನ ಸಕ್ಕರೆ ಜೊತೆ ಪುಡಿ ಮಾಡಿ ಹಾಕಿದೆ. ಒಟ್ಟಿಗೆ 2 ಸ್ಪೂನು ಸಕ್ಕರೆ ಪುಡಿ ಹಾಕಿದೆ. ಹಾಗೆ ಇದನ್ನು ನಾವು ಚೆನ್ನಾಗಿ ಕಿವುಚ್ಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ. ಇದು ನಾವು ಯಾರಾದರೂ ಒಂದು ನೆಂಟರು ಬಂದರೆ ನಮಗೊಂದು ಸಿಹಿ ತಿಂಡಿ ಮಾಡುವ ಅಂತ ಅನ್ನಿಸ್ತದೆ. ಆದರೆ ಏನಪ್ಪ ಮಾಡೋದು, ಯಾವಾಗಲೂ ಎಂತ ಮಾಡೋದು, ಈಗೊಂದು ಅರ್ಜೆಂಟಿಗೆ ಎಂತ ಮಾಡುವ ಅಂತ ಯೋಚನೆ ಮಾಡಿದರೆ, ಈಗ ಹೇಗೂ ತಿನ್ನಲಿಕ್ಕೆ ತಂದ ಬಾಳೆಹಣ್ಣು ಇರುತ್ತೆ, ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಬೆಲ್ಲ ಸೇರಿಸಿ ಹೀಗೆ ಗುಲ್ಕ ಮಾಡ್ಬೋದು. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ, ಸಿಹಿ ತಿನ್ನುವವರು ಎಲ್ಲರೂ ಇಷ್ಟಪಡ್ತಾರೆ. ನೋಡಿ, ಈ ರೀತಿ ಚೆನ್ನಾಗಿ ಕಲಸ್ಕೊಳ್ಬೇಕು. ಚೆನ್ನಾಗಿ ಕಲಸ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಮತ್ತು ನಾನೇನು ಮಾಡ್ತೇನೆ ಅಂದರೆ, ಎಲ್ಲ ಒಟ್ಟಿಗೆ ಮಾಡಿ ನಾನು ಉಂಡೆ ಮಾಡಿ ಇದು ಚೆಂದ ಕಲಸಿ ಆದಮೇಲೆ ಉಂಡೆ ಮಾಡಿ ಇಟ್ಕೊಳ್ತೇನೆ. ಒಂದು ಎಷ್ಟು ಆಗ್ತದೆ ನೋಡಿ ಉಂಡೆ ಮಾಡಿ ಇಟ್ಕೊಳ್ತೇನೆ. ಆದರೆ ನೀವು ಮಾಡುವಾಗ ಉಂಡೆ ಮಾಡಿ ಇಟ್ಕೊಳ್ಬೇಡಿ. ನೀವು ಮಾಡುವಾಗ ಫಸ್ಟಿಗೆ ಕಡಲೆ ಹಿಟ್ಟನ್ನು ಕಲಸ್ಕೊಳ್ಳಿ, ಆಮೇಲೆ ಈ ರೀತಿ ಮಾಡಿ. ಈ ರೀತಿ ಮಾಡಿದರೆ ಆಮೇಲೆ ನಾವು ಸ್ವಲ್ಪನೇ ತೆಗೆದು ಒಂದೊಂದು ಉಂಡೆಯನ್ನಾಗಿ ಮಾಡಿ ಅದನ್ನು ನಾವು ಕಡಲೆ ಹಿಟ್ಟಲ್ಲಿ ಮುಳುಗಿಸಿ ಬಿಡಬಹುದು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ನೋಡಿ, ಮಿಕ್ಸ್ ಆಯಿತು. ಇದನ್ನು ನಾವು ಉಂಡೆ ಕಟ್ಟಿಕೊಳ್ಳೋಣ. ಈಗ ನಾನು ಉಂಡೆ ಕಟ್ಟಿ ಇಡ್ತೇನೆ. ಅದಂದರೆ ನೀರಾಗುತ್ತೆ, ಅದಕ್ಕೋಸ್ಕರ ಇಡಬೇಡಿ ಅಂತ ಹೇಳಿದ್ದು ನಾನು ಮಾತ್ರ ಇಡ್ತೇನೆ. ಯಾಕಂದರೆ ನನಗೆ ಅದು ಈಗ ಒಂದು ಹಾಕಲಿಕ್ಕೆ ರಪ ಆಗ್ತದಲ್ಲ, ಅದಕ್ಕೆ. ನೋಡಿ, ಈ ರೀತಿ. ಈಗ ಕಡಲೆ ಹಿಟ್ಟು ಕಲಸೋದು ತೋರಿಸ್ತೇನೆ. ಉಪ್ಪು ಹಾಕಿದೆ ಸ್ವಲ್ಪ. ಈಗ ನೀರು ಹಾಕ್ಕೊಳ್ತೇನೆ, ಸ್ವಲ್ಪ ಸಾಕು. ಯಾಕಂದರೆ ನಾನು ಅರ್ಧ ಕಪ್ ಮಾತ್ರ ಕಡಲೆ ಹಿಟ್ಟು ಹಾಕ್ಕೊಳ್ತೇನೆ. ಯಾಕಂದರೆ 2 ಬಾಳೆಹಣ್ಣದು ಮಾಡ್ತಿದ್ದೇನಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೆ. ನೋಡಿ, ಅರ್ಧ ಕಪ್ಪು ಕಡಲೆ ಹಿಟ್ಟು ಹಾಕ್ಕೊಳ್ತಿದ್ದೇನೆ. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಗಂಟಾಗದಾಗೆ ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಸ್ವಲ್ಪ ನೀರು ಸೇರಿಸೋಣ. ಸ್ವಲ್ಪ ನೀರು ಸೇರಿಸಿ ನೋಡಿ, ಇಷ್ಟು ದಪ್ಪ ಆಗಬೇಕು. ಇಷ್ಟು ದಪ್ಪ ಆದರೆ ಸಾಕು. ನೋಡಿ, ಈಗ ಎಣ್ಣೆ ಇಟ್ಕೊಂಡೆ, ಎಣ್ಣೆ ಕಾದಿದೆ. ಈಗ ಈ ರೀತಿ ಅದನ್ನು ನಾವು ಹಿಟ್ಟಲ್ಲಿ ನೋಡಿ ಉಂಡೆ ಮಾಡಿ ಹಿಟ್ಟಲ್ಲಿ ಮುಳುಗಿಸ್ಕೊಳ್ಬೇಕು. ಅದು ನಾವು ಆಗಾಗಲೇ ಬಿಡೋದಾದ್ರೆ ನೀರಾಗೋದಿಲ್ಲಲ್ಲ, ಆಗ ಸುಲಭ ಆಗ್ತದೆ. ನಾವು ನೋಡಿ, ಈ ರೀತಿ ಹಿಟ್ಟು ಅದಕ್ಕೆ ಬೈಂಡಿಂಗ್ ಆಗಬೇಕು. ನೋಡಿ, ಈ ರೀತಿ. ಇದು ಕಡಲೆ ಹಿಟ್ಟಲ್ಲಿ ಮಾತ್ರ ಮಾಡಲಿಕ್ಕೆ ಆಗೋದಲ್ಲ. ನಿಮಗೆ ಕಡಲೆ ಹಿಟ್ಟು ಒಂದು ವೇಳೆ ಇಲ್ಲದಿದ್ದರೆ ಮೈದಾ ಹಿಟ್ಟಲ್ಲಿ ಕೂಡ ಬಿಡ್ಬೋದು. ನೀವು ಮೈದಾ ಹಿಟ್ಟಲ್ಲಿ ಮಾಡ್ಬೋದು. ಮೈದಾ ಹಿಟ್ಟು ಒಂದು ವೇಳೆ ಖಾಲಿ ಆಗಿದರೆ ಕಾರ್ನ್ಫ್ಲವರಲ್ಲಿ ಮಾಡ್ಬೋದು. ಆದರೆ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ, ಕಡಲೆ ಹಿಟ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿಕೊಳ್ಳಿ. ನೋಡಿ, ಹೀಗೆ ಎಲ್ಲದನ್ನ ಬಿಟ್ಕೊಳ್ತೀನಿ. ಹೀಗೆ ನೋಡಿ, ಕಾಯ್ದಲ್ಲ, ಬೆಂತು. ನೋಡಿ, ಇಷ್ಟು ಗೋಲ್ಡನ್ ಕಲರ್ ಬರಬೇಕಿದು. ತುಂಬ ಚೆನ್ನಾಗಿ ಬಂದಿದ್ದಲ್ಲ. ನೋಡಿ, ತುಂಬ ಚೆನ್ನಾಗಾಗಿದೆ. ರೌಂಡ್ ಆಗಿದೆ. ರೌಂಡ್ ಮುಖ್ಯ ಅಲ್ಲ, ಇದಕ್ಕೆ ಟೇಸ್ಟ್ ಮುಖ್ಯ. ತುಂಬ ಚೆನ್ನಾಗಿದೆ ಅಲ್ಲ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಈ ರೀತಿ ಮಾಡಿದ್ದೇನೆ.
ನೋಡಿ ಮಾಡಿ ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.